ಕೇಂದ್ರ ಸಚಿವರಾಗಿ ದೀರ್ಘಕಾಲ ಸಂಸದರಾದ ರಾಜ್ಯದ ಪ್ರಪ್ರಥಮ ಸಂಸದರೆನಿಸಿಕೊಂಡ ದಿವಂಗತ ಆಸ್ಕರ್ ಫೆರ್ನಾಂಡಿಸ್ ರವರ ಸ್ಮರಣಾರ್ಥ ನೆನಪಿನ ಅಂಗಳದಲ್ಲಿ ಆಸ್ಕರ್ ಪ್ರಸ್ತುತಿ ಎಂಬ ಕಾರ್ಯಕ್ರಮವು ನಗರದ ಕೊಡಿಯಾಲ್ಬೈಲ್ನ ಎಸ್ಡಿಎಂ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸಭಾಂಗಣದಲ್ಲಿ ನಡೆಯಿತು. ಇತ್ತೀಚೆಗೆ ನಿಧನರಾದ ಕೇಂದ್ರದ ಮಾಜಿ ಸಚಿವರಾದ ಆಸ್ಕರ್ ಫರ್ನಾಂಡಿಸ್ ಅವರ ಭಾವಚಿತ್ರಕ್ಕೆ ಮಾಜಿ ಕೇಂದ್ರ ಸಚಿವರಾದ ಡಾ ಎಂ ವೀರಪ್ಪ ಮೊಯ್ಲಿ ಅವರು ಪುಷ್ಪಾರ್ಚನೆ ಅರ್ಪಿಸಿದರು. ಬಳಿಕ ಮಾತನಾಡಿದ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ, ಮೃದು ಸ್ವಭಾವದವರಾಗಿದ್ದು ಸಂಘಟನಾ ಶಕ್ತಿಯಿತ್ತು. ಅವರು ಅಧಿಕಾರಕ್ಕಾಗಿ ಯಾವತ್ತೂ ಆಸೆ ಪಟ್ಟವರಲ್ಲ ಎಂದು ಹೇಳಿದರು. ನಾನು ಈಗಾಗಲೇ ಹೇಳಿದಂತೆ ಅವರಿಗೆ ಅಧಿಕಾರಕ್ಕಾಗಿ ಆಸೆ ಪಟ್ಟವರು ಯಾವಾಗಲೂ ಅಲ್ಲ. ಈ ಅಕ್ಸೆಪ್ಟೆಡ್ ವಾಟ್ ಎವರ್ ಕೇಮ್ ಆನ್ ಇಸ್ ವೇ. ಅದರಿಂದ ಹೆಚ್ಚು ಅವರಿಗೆ ಆ ರೀತಿಯ ಗ್ರೀಡಿನೆಸ್ ಇರಲಿಲ್ಲ, ಅಧಿಕಾರದ ಗ್ರೀಡಿನೆಸ್ಸು ಅವರಿಗೆ ಖಂಡಿತವಾಗಿ ಕೂಡ ಇರಲಿಲ್ಲ. ಹಿ ವಾಸ್ ಎ ರಿಲೆಕ್ಟೆಂಟ್ ಪೊಲಿಟಿಷಿಯನ್, ರಿಲೆಕ್ಟೆಂಟ್ MP, ರಿಲೆಕ್ಟೆಂಟ್ ಮಿನಿಸ್ಟರ್ ಆ್ಯಂಡ್ ರಿಲೆಕ್ಟೆಂಟ್ ಬ್ರೈಡ್ ಗ್ರೂಮ್. ಆದ್ದರಿಂದ ಸರ್ವಿಸ್ ಮುಖ್ಯ ಅವರಿಗೆ. ಎಲ್ಲ ಏನಿದ್ರೂ ಕೂಡ ವಿ ವಿಲ್ ಟೇಕ್ ಓವರ್ ದಿ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಬಹಳ ಬಂದು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಮುಖ್ಯ ಸಚೇತಕರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಡಾ PS ಯಡಪಡಿತಾಯ, ಮಾಜಿ MLC ಸಂಚಾಲಕರಾದ ಐವನ್ ಡಿಸೋಜಾ, ಸಂಚಾಲನಾ ಸಮಿತಿಯ ಸದಸ್ಯರಾದ MG ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, V4 ನ್ಯೂಸ್, ಮಂಗಳೂರು.